ನಮಸ್ಕಾರ, ವಿಜಯ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕವಿತಾ ಮಾಣಿ. ಇವತ್ತೊಂದು ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ನಮ್ಮೊಬ್ಬರು ನಾಟಕ ಕಲಾವಿದರು ಬಾಲಕೃಷ್ಣ ಮಾಣಿ ಅಂತ, ಅವರ ಮಗಳ ಹುಟ್ಟುಹಬ್ಬ. ಹಾಗಾಗಿ ನಾವು ಪ್ರಜ್ಞಾಶ್ರಮಕ್ಕೆ ಹೋಗ್ತಾ ಇದ್ದೇವೆ. ಸೊ ಪ್ರಜ್ಞಾಶ್ರಮದಲ್ಲಿ ಅವರು ಅವರ ಮಗುವಿನ ಹುಟ್ಟುಹಬ್ಬವನ್ನು, 2ನೇ ವರ್ಷದ ಮಗುವಿನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಅದು ಕೂಡ ದೇವರ ಮಕ್ಕಳ ಜೊತೆ ದೇವರ ಮಗುವಿನ ಒಂದು ಹುಟ್ಟುಹಬ್ಬ ಆಚರಣೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಆಶ್ರಮದ ಬಗ್ಗೆ ಆಗಿರ್ಬೋದು, ಅಥವಾ ನಿಮಗೇನಾದರೂ ಅಲ್ಲಿ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ, ಖಂಡಿತ ಇದು ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇಲ್ಲ. ಇದನ್ನು ನೋಡಿ ಇನ್ನೊಬ್ಬರು ಇಲ್ಲಿಗೆ ಬರಲಿ ಅನ್ನುವಂಥದ್ದು ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಸೊ ಬನ್ನಿ, ಹಾಗಾದರೆ ಇಲ್ಲಿ ನೋಡ್ಕೊಂಡು ಬರೋಣ. ಕಳೆದ ಒಂದು 7 ವರ್ಷಗಳಿಂದ ಪುತ್ತೂರಿನಲ್ಲಿ ನಡೆಸ್ತಾ ಬಂದಿದ್ದೇವೆ. ಸರಿ, ಇದು ನಾವು ನಿಜವಾಗಿ ಈ ಒಂದು ಕಾರ್ಯಕ್ರಮವನ್ನು ಪಬ್ಲಿಸಿಟಿಗೋಸ್ಕರ ಮಾಡೋದಲ್ಲ ನಾವು. ಅಂತ ಹೇಳಿದರೆ, ನಾನು ಇಲ್ಲಿ ಪ್ರಜ್ಞಾಶ್ರಮ ಅಂತ ಹೇಳಿದರೆ ನಾನು ಕೂಡ ಹೆಸರು ಕೇಳಿದ್ದೆ. ಇಲ್ಲಿ ತುಂಬ ಅವರ ಈ ಪ್ರಜ್ಞಾಶ್ರಮವನ್ನು ನಡೆಸಬೇಕಾದ್ರೆ ಅವರ ಅಣ್ಣಪ್ಪ ಸರ್ ನಿಜವಾಗಿ ಅವರಿಗೊಂದು ತಾಳ್ಮೆ ಎಷ್ಟು ಬೇಕು ಅಂತ ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ನಿಜವಾಗಿ ಖುಷಿಯಾಯಿತು ಇಲ್ಲಿ ಬಂದ ಮೇಲೆ. ನಾನು ನನ್ನ ಮಗು ಶಿವಾಣಿಯ ಪ್ರಥಮ ವರ್ಷದ ಹುಟ್ಟುಹಬ್ಬವನ್ನು ಮನೆಯಲ್ಲಿ ಪೂಜೆ ಎಲ್ಲ ಮಾಡುವುದರ ಮುಖಾಂತರ ಹಾಗೆ ಮಾಡಿದೆವು. ಮತ್ತು 2ನೇ ವರ್ಷದ್ದು ಮಾಡಬೇಕು ಅಂತ ಅನಿಸಿದಾಗ ನಮಗೆ ನಿಜವಾಗಿ ನಾವು ಇಲ್ಲಿ ತುಂಬ ಜನ ಬಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿದ್ದಾರೆ ಮೊದಲು ಕೂಡ. ಅದನ್ನು ನಾನು ಮೊಬೈಲ್ನಲ್ಲಿ ಎಲ್ಲ ನೋಡಿದ್ದೇನೆ. ಹಾಗೆ ನನಗೂ ಕೂಡ ತುಂಬ ಮನಸ್ಸಾಯಿತು. ಮಾಡುವುದಿದ್ದರೆ ನಮ್ಮ ಉದ್ದೇಶ ಏನಾದರೂ ಇದ್ದರೆ ಅದು ನಿಜವಾಗಿ ಒಳ್ಳೆಯದೇ ಇರಬೇಕು ಅಂತ. ಅದು ನನ್ನ ಮಗುವಿನ ಮುಂದಿನ ಭವಿಷ್ಯಕ್ಕೂ ಕೂಡ ಅವರದೊಂದು ಆಶೀರ್ವಾದ ಸಿಕ್ಕಿ ಅವರ ಭವಿಷ್ಯ ಉಜ್ವಲ ಆಗಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ. ಮತ್ತು ಇಂಥ ಕಾರ್ಯಕ್ರಮವನ್ನು, ನಮ್ಮ ಕಾರ್ಯಕ್ರಮವನ್ನು ಇನ್ನೊಬ್ಬರು ನೋಡಿ ಇಲ್ಲಿಗೆ ಸಹಕಾರ ನೀಡುವರು ತುಂಬ ಮಂದಿ ಬರಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಮಾಡಿದ ತುಂಬ ನನಗೆ ಖುಷಿಯಾಯಿತು. ನಿಜವಾಗಿ ಗ್ರ್ಯಾಂಡ್ ಅಂತ ಮಾಡುವ ಉದ್ದೇಶ ಏನಿರಲಿಲ್ಲ. ಒಂದು ಏನಾದರೂ ಇದ್ದರೆ ಒಂದು ಅನ್ನದಾನ ಅಂತ ಹೇಳಿದರೆ ಅದು ಮಹಾದಾನ, ಅನ್ನದಾನ. ಹಾಗೆ ನಾವೊಂದು ಸಣ್ಣ ಮಟ್ಟಿನಲ್ಲಿ ಆದರೂ ಒಂದು ನಮ್ಮ ಕೈಯಿಂದ ಆಗುವ ಒಂದು ಉಪಕಾರ ಅಂತಲ್ಲ, ಅವರಿಗೂ ಒಂದು ನೆನಪಿರ್ತದೆ, ಒಂದು ನಮಗೂ ಕೂಡ ಅವರ ಒಂದು ಆಶೀರ್ವಾದ. ಆ ಉದ್ದೇಶವನ್ನು ಇಟ್ಟುಕೊಂಡು ನಾನಿಲ್ಲಿ ಕಾರ್ಯಕ್ರಮ ಮಾಡುವುದಂತ ನಿಗದಿ ಮಾಡಿದ್ದೇನೆ. ಹಾಗೆ ಇದಕ್ಕೆ ಸಂಪೂರ್ಣ ಸಹಕಾರ ನಂದು ತಮ್ಮ ಮುರಳಿ ಅವನ ಹತ್ರ ಹೇಳುವಾಗ ಅವನಿಗೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ನನ್ನ ಮನೆಯವರಿಗೂ ನಾನು ನನ್ನ ಮಗುವಿನ ಬರ್ತ್ಡೇಯನ್ನು, ಹುಟ್ಟುಹಬ್ಬವನ್ನು ಈ ರೀತಿ ಪ್ರಜ್ಞಾಶ್ರಮದಲ್ಲಿ ಮಾಡುವುದಂತ ತಿಳಿಸುವಾಗ ಎಲ್ಲರಿಗೂ ಖುಷಿಯಾಯಿತು. ಅದು ನಿಜವಾಗಿ ಒಳ್ಳೆಯ ಉದ್ದೇಶ ಅಂತ ಹೇಳಿದರು. ಒಂದು ದೇವರ ಮಕ್ಕಳಿಂದ ನನ್ನ ಮಗುವಿಗೆ ಒಂದು ದೇವರ ಆಶೀರ್ವಾದ ಸಿಕ್ಕಿದರೆ ಅದು ನನಗೂ ತುಂಬ ಖುಷಿ ಅಂತ ಎನಿಸ್ತದೆ. ಹಾಗೂ ಅವರಿಗೂ ಇಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ದೇವರು ಕರುಣಿಸಲಿ.
ಅದೇ ನಮ್ಮ ಈ ಪ್ರಜ್ಞಾಶ್ರಮ ಕಳೆದ ಒಂದು 7 ವರ್ಷಗಳಿಂದ ಪುತ್ತೂರಿನಲ್ಲಿ ನಡೆಸ್ತಾ ಬಂದಿದ್ದೇವೆ. ಎಲ್ಲರ ಸಹಕಾರ, ದಾನಿಗಳ ಸಂಘ ಸಂಸ್ಥೆಗಳ ಹಾಗೂ ಕ್ಲಬ್ಗಳ ಸಹಕಾರದಿಂದ ನಡೆಸ್ತಿದ್ದೇವೆ. ಆದರೆ ನಮಗೊಂದು ಕೆಲವೊಂದು ಕೊರತೆಗಳಿವೆ ನಮ್ಮಲ್ಲಿ. ಈಗ ಮಕ್ಕಳಿಗೆ ಒಂದು ಆರೋಗ್ಯ ಸಮಸ್ಯೆ ಆಯಿತು ಅಂತ, ಅಥವಾ ಇವರಿಗೇನಾದರೂ ನಮಗೇನಾದರೂ ಅವಶ್ಯಕ ಸಾಮಾನು ತರಲಿಕ್ಕೆ ಕೂಡ ನಮಗೆ ಒಂದು ರಿಕ್ಷಾವನ್ನೇ ನಂಬಿಕೊಂಡಿರುವಂಥ ಸ್ಥಿತಿ. ನಮಗೆ ಸ್ವಂತ ಒಂದು ವಾಹನದ ಒಂದು ಅವಶ್ಯಕತೆ ಇದೆ ಪ್ರಸ್ತುತ ಒಂದು ಸನ್ನಿವೇಶದಲ್ಲಿ. ಈಗ ಇವ್ರದ್ದು ಆರೋಗ್ಯ ಸಮಸ್ಯೆ ಅಷ್ಟೇ, ಎಷ್ಟೊತ್ತಿಗೆ ಏನಾಗ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಳ್ಕೊಳ್ಳಿ ಕೂಡ ಗೊತ್ತಾಗೋದಿಲ್ಲ ಅವರಿಗೆ. ಅವರ ಬಿಹೇವಿಯರ್ ಚೇಂಜ್ ಆಗಿ ನಾವು ರಾತ್ರಿ ಹೊತ್ತು ಹೆಚ್ಚಾಗಿ ಇಂಥ ಸಮಸ್ಯೆಗಳು ಬರ್ತದೆ. ರಿಕ್ಷಾಗೆ ಸ್ವಲ್ಪ ಕಷ್ಟ ಆಗ್ತದೆ ರಿಕ್ಷಾವನ್ನು ಕರೀಲಿಕ್ಕಾಗಿ. ಹಾಗೆ ನಮಗೊಂದು ವಾಹನ, ತುರ್ತಾಗಿ ಒಂದು ವಾಹನ ಒಂದು ಅವಶ್ಯಕತೆ ಈ ಸಂಸ್ಥೆಗಿದೆ. ಕೆಲವೊಬ್ರು ಇಲ್ಲಿ ಟ್ಯಾಲೆಂಟೆಡ್ ಕೂಡ ಇದ್ದಾರೆ, ಹಾಡು ಹೇಳ್ತಾರೆ ಮತ್ತೆ ಭಜನೆ ಹೇಳ್ತಾರೆ. ಸೊ ಇದೆಲ್ಲ ಯಾವ ಟೈಮಲ್ಲಿ ಹೇಳಿಕೊಡ್ತೀರಾ? ಅಂದ್ರೆ ಹೇಗೆಲ್ಲ ರುಟೀನ್ ಇರುತ್ತೆ? ಡೈಲಿ ರುಟೀನ್ ಹೇಗೆ? ಸಾಧಾರಣ ಒಂದು 6 ಗಂಟೆ ಎಬ್ಬಿಸ್ತೇವೆ. 6 ಗಂಟೆ ಎಬ್ಬಿಸ್ತಾ ಅವರ ಸ್ನಾನ ಇದೆಲ್ಲ ಆಗಿ 8:30 9 ಗಂಟೆ ಮಿಡ್ಲಲ್ಲಿ ತಿಂಡಿ, ನಂತರ ಸ್ವಚ್ಛತೆಯನ್ನು 10 ಗಂಟೆ ಒಳಗೆ ಮಾಡಿ ಮುಗಿಸ್ತೇವೆ. ಇದೆ ರೂಮನ್ನು ಇಡೀ ಬೇಕಾದನ್ನೆಲ್ಲ. ನಂತರ 10ರಿಂದ 11 ಸೂರ್ಯ ನಮಸ್ಕಾರ ಹಾಗೂ ಯೋಗ ಅವರಿಗೆ ಅವರ ದೈಹಿಕವಾಗಿ ಆಗ್ತದೆ ಆ ರೀತಿಯಲ್ಲಿ ಮಾಡ್ತಿದ್ದೇವೆ. ಅಷ್ಟು 11ರಿಂದ 1 ಗಂಟೆವರೆಗೆ ಕೆಲವರು ಕಂಪ್ಯೂಟರ್ ಟೈಪ್ ಮಾಡ್ತಾರೆ, ಗ್ರೀಟಿಂಗ್ಸ್ ಕಾರ್ಡ್ ಮಾಡೋದು, ಅಕ್ಷರಾಭ್ಯಾಸಗಳು ಅವರ ಆಯ್ಕೆ ಮಟ್ಟಕ್ಕೆ ಅನುಗುಣವಾಗಿ ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆಯೋ ಅದನ್ನು ಪೋಷಿಸುವ ಒಂದು ಕಾರ್ಯವನ್ನು ನಾವು ಮಾಡ್ತಿದ್ದೇವೆ. ಓಕೆ, ಗೌರ್ಮೆಂಟಿಂದ ಏನಾದರೂ ಫೆಸಿಲಿಟಿ ಇಲ್ಲಿ ಕೊಡ್ತಾರಾ? ಹೇಗೆ? ಇಲ್ಲ, ಗೌರ್ಮೆಂಟಿಂದ ಯಾವುದೇ ಸಪೋರ್ಟ್ಗಳಿಲ್ಲ, ಎಲ್ಲ ಪ್ರೈವೇಟ್ ಪ್ರೈವೇಟ್ ನೋಡ್ಕೊಳ್ತಾ. ಹೌದೌದು, ಎಲ್ಲ ಸಹಕಾರದಿಂದ ನಾವು ನಡೆಸ್ತಿದ್ದೇವೆ. ಖರ್ಚು ಸಾಧಾರಣ ಒಂದು 30-35 ಸಾವಿರದವರೆಗೆ ಆಗ್ತಿದೆ ಪ್ರತಿ ತಿಂಗಳಿಗೆ. ಮತ್ತು ಕೆಲವು ಮನೆಯವರು ಕೊಡ್ತಿದ್ದಾರೆ, ಮತ್ತು ದಾನಿಗಳ ಸಹಕಾರ, ದೇವಸ್ಥಾನ, ಅದು ಕೆಲವರು ಹೀಗೆ ಹುಟ್ಟುಹಬ್ಬವನ್ನು ಆಚರಿಸೋದು ಅಥವಾ ವೆಡ್ಡಿಂಗ್ ಆ್ಯನಿವರ್ಸರಿ, ಈ ಥರ ಅವರ ಪ್ರತಿಯೊಬ್ಬರ ಮನೆಯಲ್ಲಿ ಏನು ವಿಶೇಷ ಒಂದು ಆಚರಣೆ ಇರ್ತದೆ ಅದನ್ನು ಕೂಡ ನಮ್ಮಲ್ಲಿ ನಮ್ಮ ಮಕ್ಕಳು ಅಂತೇಳಿ ಇಲ್ಲಿ ಬಂದು ಅವರ ಒಂದು ಹಬ್ಬವನ್ನು ಇಲ್ಲಿ ಬಂದು ಆಚರಿಸ್ತಾರೆ. ಆಕೆ ದಿನಚರಿಯನ್ನು ಮುಂದುವರಿಸ್ತಿದ್ದೇವೆ. ಆದರೂ ಕೂಡ ಸ್ವಲ್ಪ ಸಮಸ್ಯೆಗಳಾಗ್ತದೆ ತಿಂಗಳಾಗುವಾಗ. ಓಕೆ, ನೀವು ವಾಹನದ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಅಲ್ವಾ, ಬೇರೆ ಏನಾದರೂ ಅಂದರೆ ಇಲ್ಲಿ ಬೇಕಾದಂಥ ಏನಾದರೂ ವಸ್ತುಗಳು ಆ ಥರ ಏನಾದರೂ ಅವಶ್ಯಕತೆ ಇದೆಯಾ ಸದ್ಯಕ್ಕೆ ಅಂತ? ನೀರಿದ್ದು, ಬಿಸಿ ನೀರು, ತಣ್ಣೀರು, ಆ ಥರ ಏನಾದರೂ ಅದೇ ರೋಟರಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸಾಧಾರಣ. ಕೆಲವು ಸನ್ನಿವೇಶಕ್ಕೆ ಅನುಗುಣ ಬೇಕು ಅನಿಸ್ತದೆ ಕೆಲವೊಂದು ಟೈಮಲ್ಲಿ. ಅದೇ ಏನಾದರೂ ಬೇಕು ಅಂತ ಇದ್ರೆ ಅದನ್ನು ಹೇಳಿಬಿಡಿ, ಅಂದರೆ ಯಾರಾದರೂ ಇದ್ದರೆ ಖಂಡಿತ ಅವರು ವಿಸಿಟ್ ಮಾಡ್ಬೋದು ಅಂತ. ಹೌದೌದು, ನೀರು ಸ್ಟೋರೇಜ್ ಸ್ವಲ್ಪ ಟ್ಯಾಂಕಿ, ಅದೇ ಟ್ಯಾಂಕಿ ನಮಗೆ ನೀರು ಸಾಕಾಗೋದು. ಇವರು ವಾಶ್ರೂಮಿಗೆ ಹೋದರೆ ಇಡೀ ಟ್ಯಾಂಕಿ ಖಾಲಿ ಮಾಡಿ ಬರುವಂಥ ಹುಡುಗರು ಗೊತ್ತಾಗೋದಿಲ್ಲ ಅವರಿಗೆ. ಒಳಗೆ ಹೋದರೆ ಹೊರಗೆ ಬರಲಿಕ್ಕೆ ಗೊತ್ತಾಗೋದಿಲ್ಲ, ನೀರನ್ನು ಖಾಲಿ ಮಾಡಿಯೇ ಬರ್ತಾರೆ. ನೀರಿನ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತದೆ. ಈಗ ಬೋರ್ವೆಲ್ ನಂಬಿಕೊಂಡಿದ್ದೇವೆ, ಬೋರು ಕೈ ಕೊಟ್ಟರೆ ಒಂದು 2-3 ದಿವಸ ನಮಗೆ ನೀರೇ ಇರುವುದಿಲ್ಲ ಅಲ್ಲಿ. ಹಾಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ನೀರಿನದು. ನೀರು ಬರೋದು ಕೂಡ ಸಮಸ್ಯೆ ಆಗ್ತದೆ. ನೀರು ಕೆಲವೊಮ್ಮೆ ಬೆಟ್ಟದ ಮೇಲೆ ಆಗಿರುತ್ತೆ, ಕರೆಂಟು ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ. ಬೋರ್ ಕೈ ಕೊಡ್ತದೆ ಆ ಟೈಮಲ್ಲಿ. ನಮಗೆ 2-3 ದಿವಸ ನೀರೇ ಇರೋದಿಲ್ಲ, ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೂ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟು ನೀರನ್ನು. ಹಾಗೆ ಅವ್ರ ಹತ್ರ ಕೊಡಿ. ನಮಗೆಲ್ಲ ಗೊತ್ತಿದೆ ಯಾವಾಗ ಸ್ಟಾರ್ಟ್ ಮಾಡಿದರೆ ಹೇಗೆ ಅಂತ. ಸೊ ನಿಮ್ಮ ಒಂದು ಮಾತಲ್ಲಿ ಹೇಳಿ, ಅಂದರೆ ನೋಡುಗರಿಗಾಗಿ ಅಷ್ಟೇ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ಈ ಒಂದು ಪ್ಲ್ಯಾನ್ ಬಂತು ಅಂತ. ಅಂದರೆ ಮಕ್ಕಳನ್ನೇ ನೋಡ್ಕೊಳ್ಳೋದು ತುಂಬ ಕಷ್ಟ, ಅದರಲ್ಲೂ ಕೂಡ ಈ ದೇವರ ಮಕ್ಕಳು ಅಂತ ಹೇಳಿದರೆ ಇನ್ನೂ ಕಷ್ಟ. ಅದನ್ನೇ ಹೇಗೆ ನೀವು ತಾಳ್ಮೆಯಿಂದ ನೋಡ್ಕೊಳ್ತೀರಿ ಅಂತ? ನಾವು ಪುತ್ತೂರಿಗೆ ಇಲ್ಲಿ ಬಂದು 2017ರಲ್ಲಿ ಸ್ಟಾರ್ಟ್ ಮಾಡಿದೆವು. ಅಲ್ಲಿಂದ ಈಗ 1 ವರ್ಷದಲ್ಲಿ 2017ರಲ್ಲಿ ನಾವು ಅಲ್ಲಿ ಪುತ್ತೂರಿನ ಬನ್ನೂರಿಂದ ಸ್ಟಾರ್ಟ್ ಮಾಡಿದ್ದು. ನೆಕ್ಸ್ಟ್ ಅಲ್ಲಿ ಸ್ವಲ್ಪ ಪ್ಲೇಸ್ ಎಲ್ಲ ಸಮಸ್ಯೆ ಆಗಿತ್ತು, ಅಲ್ಲಿ ಈ ಮಕ್ಕಳಿಗೆ ಬೇಕಾದ ವಾತಾವರಣ ಇರಲಿಲ್ಲ ಇತ್ತು. ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ಬೀರುಮಲೆ ಬೆಟ್ಟ, ಪುತ್ತೂರಿನ ಬೀರುಮಲೆ ಬೆಟ್ಟ, ಅಲ್ಲಿ ರೋಟರಿ ಕ್ಲಬ್ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಇಲ್ಲಿ ನಮಗೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದು ಗೌರ್ಮೆಂಟ್ ಬಿಲ್ಡಿಂಗ್, ಅದು ನಾವು ನಾಮಿನಲ್ ರೆಂಟ್ ಆಗಿ ಕಟ್ಟಲಿಕ್ಕೆ ಉಂಟು. ಮತ್ತು ಎಲ್ಲ ಇದು ಎಲ್ಲರ ಸಪೋರ್ಟಿಂದ ಇದು ನಡೀತಾ ಇದೆ. ಬಹುಶಃ ಇಲ್ಲಿ ಈ ಸ್ಥಳದಲ್ಲಿ ಸಿಕ್ಕಂಥ ಒಂದು ಆಶೀರ್ವಾದ ಭಾಳ ಪುಣ್ಯಸ್ಥಳ ಇದು. ಎಲ್ಲ ದೇವಸ್ಥಾನಕ್ಕಿಂತ ಕೂಡ ಹೆಚ್ಚಾಗಿ ನಂದು ಒಂದು ಪುಣ್ಯಸ್ಥಳ ಇದ್ದಾಗಿಂತ ನನ್ನ ಭಾವನೆ. ಯಾಕಂತೇಳಿದರೆ ನಿಷ್ಕಲ್ಮಶ ಮನಸ್ಸುಗಳು ಒಂದು ಇವತ್ತು ಶುಭ ಹಾರೈಸ್ತಿದ್ದೇವೆ ಆ ಮಗುವಿಗೆ. ಬಹುಶಃ ಇದಕ್ಕಿಂತ ಹೆಚ್ಚಿನ ಆಶೀರ್ವಾದ ಎಲ್ಲೂ ಸಿಗಲಿಕ್ಕಿಲ್ಲ. ಹಾಗಾಗಿ ಇಲ್ಲೇ ಆಚರಣೆ ಮಾಡಿಕೊಂಡಂಥದ್ದು ಒಂದು ಅರ್ಥಪೂರ್ಣವಾಗಿದೆ ಹುಟ್ಟುಹಬ್ಬ. ಅದೇ ರೀತಿ ವಿಶೇಷವಾಗಿ ನನಗೆ ವೈಯಕ್ತಿಕವಾಗಿ ಹಾಗೂ ಒಟ್ಟಾಗಿ ಒಂದು ಉತ್ತಮವಾದಂಥ ಒಂದು ಮನಸ್ಸುಗಳನ್ನು ಹೊಂದಿರತಕ್ಕಂಥ ಈ ನೀವು ಹೇಳಿದಾಗೆ ತಾಳ್ಮೆಯ ಸಾಕಾರ ಮೂರ್ತಿ ದಂಪತಿಗಳಿವರು.
ಅದಕ್ಕೆ ಮಾತುಗಳಿಲ್ಲ. ಯಾಕಂತೇಳಿದರೆ ಈಗ ಒಂದು ನಮ್ಮಲ್ಲಿ ಒಂದು ವ್ಯಕ್ತಿಗೆ ಏನು ಸ್ವಲ್ಪ ಆರೋಗ್ಯ ಏರುಪೇರಾದರೂ ಕೂಡ ತುಂಬ ಕಷ್ಟ ಆಗ್ತದೆ. ಅಂಥದ್ದಲ್ಲಿ ಇವತ್ತು ಎಲ್ಲರನ್ನು ಇಂಥ ವಿಶೇಷ ಚೇತನರನ್ನು ಇವತ್ತು ಒಟ್ಟಾಗಿ ನೋಡಿಕೊಳ್ಳುವಂಥ ಮನಸ್ಸು, ಅದರಲ್ಲೂ ನಾನು ತಿಳ್ಕೊಂಡ ಹಾಗೆ ಇವರು ಮದುವೆ ಆಗೋ ಮುಂಚೆನೇ ಇವರು ಇದನ್ನು ನಡೆಸ್ತಿದ್ರು ಅಂತ ಅಂದ್ಕೊಳ್ತೇನೆ ನಾನು. ಆ ನಂತರ ಇದನ್ನು ಒಪ್ಪಿಕೊಂಡು ಮದುವೆ ಆಗಿರತಕ್ಕಂಥ ಈ ಗೀತಾ ಅವರ ಮನಸ್ಸು ಭಾಳ ವಿಶಾಲ ಹೃದಯ ಅಂತ ಅನ್ನಿಸ್ತಿದೆ. ಯಾಕಂತೇಳಿದರೆ ಮದುವೆಗೆ ಹೆಣ್ಣು ನೋಡಲಿಕ್ಕೆ ಹೋಗುವಾಗ ಕೂಡ ಕೇಳುವವರಿದ್ದಾರೆ, ಅಪ್ಪ ಮಗ ಹುಷಾರಿಜ್ಜಿಂದ ಎಂಚೊಲ್ಲೇರು ಪ್ರಾಯದಾಕಲಾಂಡ ಪೊಣ್ಣು ಚಿಕ್ಕುಜಿ ಭಾರಿ ಕಷ್ಟ ಆಯ್ನಂಚಿನ ಸಹ ಉಂಡು ಇದೆ. ಅಂಥದ್ದಲ್ಲಿ ಇಂಥ ಒಂದು ವಿಶಾಲ ಹೃದಯದ ಈ ಇಬ್ಬರು ದಂಪತಿಗಳಿಗೆ ಶಿರಬಾಗಿ ನಮನಗಳನ್ನು ನಾನು ಪ್ರಥಮವಾಗಿ ಸಲ್ಲಿಸಬೇಕಾಗ್ತದೆ. ನಾವೆಲ್ಲರೂ ಕೂಡ ಒಳ್ಳೆಯದಾಗಲಿ, ಅವರಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ಆ ಮಹಾಲಿಂಗೇಶ್ವರ ದೇವರು ಅನುಗ್ರಹಿಸಲಿ. ಹಾಗೂ ಸಂಘ ಸಂಸ್ಥೆಗಳು ಕೂಡ ತಮ್ಮಿಂದ ಆಗಿರತಕ್ಕಂಥ ಎಲ್ಲ ಒಂದು ಸಹಕಾರವನ್ನು ಕೊಡುವಂಥ ಮನಸ್ಸುಗಳನ್ನು ಆ ದೇವರ ಸಂಘ ಸಂಸ್ಥೆಗಳಿಗೆ ಕರುಣಿಸಲಿ. ಹಾಗೂ ಇನ್ನು ಮುಂದಕ್ಕೆ ಕೂಡ ನಮ್ಮಿಂದ ಏನು ಆಗ್ತದ ಆ ಒಂದು ಕಾರ್ಯವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಅವರಲ್ಲಿ ಒಂದು ವಿನಂತಿ, ಎಂಥ ಸಂದರ್ಭ ಬಂದರು, ಅದೇನೋ ರಾತ್ರಿ ಹುಷಾರಿಲ್ಲ ಏನೋ ಅಂತ ಬಂದರೂ ಕೂಡ ಖಂಡಿತವಾಗ್ಲೂ ನಾವು ತುಂಬ ದೂರ ಎಲ್ಲ 1 ಕಿಲೋಮೀಟ್ರ್ ಅಂಥ ಸಂದರ್ಭದಲ್ಲಿ ನೀವು ಒಂದು ಕಾಲ್ ಮಾಡಿದ್ದೆ ಸಾಕು. ಖಂಡಿತವಾಗ್ಲೂ ನಾವು ಅದಕ್ಕೆ ವ್ಯವಸ್ಥೆ ಅಥವಾ ನಾವು ಬರ್ತೇವೆ ಎಷ್ಟೊತ್ತಿಗೆ ಕೂಡ. ಅಂಥ ಒಂದು ತಂಡವೇ ನಮ್ಮ ಜೊತೆ ಇದೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಳ್ತಿರೋದು, ಯಾವುದೇ ಸಂದರ್ಭದಲ್ಲಿ ಕೂಡ ಕಾಲನ್ನು ಮಾಡಿ. ಧನ್ಯವಾದಗಳು. ಅದೇ ರೀತಿ ಇವತ್ತೇನು ಎಲ್ಲರೂ ಒಟ್ಟು ಸೇರಿದಂಥ ಕವಿತಾ ಮಣಿ ಇವರು ಹಾಗೂ ಸಚಿನ್ ಬಹುಶಃ ಒಂದು ಮೀಡಿಯಾ ಲೆವೆಲಲ್ಲಿ ಒಳ್ಳೆಯ ಫೇಮಸ್ ಆಗಿರುವಂಥವರು. ನಿಮ್ಮ ಮುಖಾಂತರ ಕೂಡ ಈ ಒಂದು ಕೆಲವರಿಗೆ ಗೊತ್ತೇ ಇಲ್ಲ, ಈ ಪ್ರಜ್ಞಾಶ್ರಮ ಅಂತ ಹೇಳಿದರೆ ಎಲ್ಲಿ ಅಂತಲೇ ಗೊತ್ತಿಲ್ಲ. ಬೀರಮಲೆ ಅಂತ ಹೇಳಿದ ತಕ್ಷಣ ಇಷ್ಟು ಹತ್ತಿರ ಇದೆಯಾ ಎಲ್ಲೋ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ಮೂಲಕ ಈ ಆಶ್ರಮ ಎಲ್ಲಿದೆ, ಇದರ ಮೂಲಕ ಹೆಚ್ಚಿನವರು ಇಲ್ಲಿ ಭೇಟಿ ಕೊಟ್ಟು ಇಲ್ಲಿ ಒಂದು ವ್ಯವಸ್ಥೆಯನ್ನು ಸರಿಪಡಿಸೋಕ್ಕೆ ಸಹಕಾರವನ್ನು ಕೊಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹೊರಗೆ ಧನ್ಯವಾದಗಳು. ಧನ್ಯವಾದ ಅಲ್ಲಿ ಕೂತ್ಕೊಂಡು ಕೂತ್ಕೊಂಡಿದೆ. ಧನ್ಯವಾದ. ಪಾಠ ಹೇಳುವ ಪ್ರಯತ್ನ ಇಲ್ಲಿ ಬಂದ ಮೇಲೆ ಅವರು ಒಂದು 2 ಭಕ್ತಿಗೀತೆ, ಭಾರಿ ಒಂದು ಕಷ್ಟವಾದ ಭಕ್ತಿಗೀತೆ ಅದು ಅವರು ಹೇಳಬೇಕಾದ್ರೆ ನನಗೆ ಒಂಥರ ಇದಾಯಿತು. ನಾವು ದಿನ ಭಜನೆ ಮಾಡ್ತೇವೆ, ಆದರೆ ನಮಗೆ ಬಾಯಿಪಾಠ ಬರೋದಿಲ್ಲ ಅಂತ ನಿಜವಾಗಿ ಖುಷಿ ಆಯಿತು ಅವರ ಒಂದು ಭಕ್ತಿಗೀತೆ ಕೇಳಿ. ನನಗೆ ಅವರಿಗಾಗಿ ನಾನು ಒಂದು ನನ್ನ ಮಗಳ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗಾಗಿ ಒಂದು ಭಕ್ತಿಗೀತೆಯನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ, ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ, ನಾನೇಕೆ ಅಂಜಲಿ ನೀ ಎನ್ನ ಅಂಬಲಿ, ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ. ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಲಲ್ಲಿ ಬಡಿವಾರವೇಕೆ, ನೀನಿತ್ತ ಕಾಯ ನೀನಿತ್ತ ಕಾಯ, ನಿನ್ನ ಕೈಲೆ ಮಾಯ ಆಗೋದು ಹೋಗೋದು ನಾ ಕಾಣೆನೆ, ನೀಡು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ನಾವು ಎಲ್ಲೆಲ್ಲೋ ಹೇಗೇಗೋ ಬರ್ಡೇ ಸೆಲೆಬ್ರೇಷನ್ ಮಾಡ್ತೇವೆ. ಒಂದು ವಾರ, ಒಂದು ತಿಂಗಳು ಅದರ ಎಂಜಾಯ್ಮೆಂಟ್ ಇರ್ಬೋದು, ಅಥವಾ ಯಾರೋ ಬಂದು ಅವರಿಗೆ ಪಾರ್ಟಿ ಕೊಟ್ವಿ ಅಂತ ಅವರು ಹೇಳ್ತಾ ಇರ್ಬೋದು, ನೀನೆಷ್ಟು ಗ್ರ್ಯಾಂಡಾಗಿ ಪಾರ್ಟಿ ಕೊಟ್ಟು ಹಾಗೆ ಹೀಗೆ ಅಂತ. ಅದೇ ನಾವು ಪ್ರಜ್ಞಾಶ್ರಮ ಅನ್ನುವಂಥ ಒಂದು ಆಶ್ರಮದಲ್ಲಿ ಏನಾದರೂ ಹೋಗಿ, ಅಥವಾ ಬೇರೆ ಬೇರೆ ಏನಾದರೂ ಆಶ್ರಮ ಇದ್ದರೆ ಅಲ್ಲಿ ಹೋಗಿ ನಾವು ಸೆಲೆಬ್ರೇಟ್ ಮಾಡಿದರೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ಅವರ ಆಶೀರ್ವಾದವೇ ನಮಗೆ ಒಂದು ದೇವರ ಆಶೀರ್ವಾದ ಸಿಕ್ಕಿದ ಹಾಗೆ. ಸೊ ನೀವು ಕೂಡ ಇಲ್ಲಿ ಭೇಟಿ ಕೊಡಿ. ಅದೇ ರೀತಿ ನಿಮ್ಮಿಂದ ಆದಂತಹ
ಸಹಾಯವನ್ನು ಮಾಡಿ. ಇವರ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಆಗಿರ್ಬೋದು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಸೊ ಅವರಿಗೆ ನೀವು ಕೂಡ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.